ಪಾಂಡವಪುರದಲ್ಲಿ ಪುರಾತತ್ವ ಪರಂಪರೆಯ ಸಂಗ್ರಹಾಲಯದ ಇಲಾಖೆ ವತಿಯಿಂದ 2,60,00,000 ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಮೇಲುಕೋಟೆ ಶ್ರೀ ಚೆಲುವನಾರಾಯಣ ಸ್ವಾಮಿ ದೇವಾಲಯದ ಅರಮನೆ ಮೈದಾನದಲ್ಲಿ ಜೀರ್ಣೋದ್ಧಾರಕ್ಕಾಗಿ ಆಗಮಿಸಿದ ಶಾಸಕ ಸಿಎಸ್ ಪುಟ್ಟರಾಜು ಭೂಮಿ ಪೂಜೆ ನೆರವೇರಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಇತಿಹಾಸ ಪ್ರಸಿದ್ಧ ಮೇಲುಕೋಟೆ ಶ್ರೀ ಚೆಲುವನಾರಾಯಣ ಸ್ವಾಮಿ ದೇವಾಲಯ ಭವ್ಯ ಗಾಜಿನ ಅರಮನೆಯನ್ನು ಯಥಾಸ್ಥಿತಿಯಂತೆ ಅಭಿವೃದ್ಧಿಗೊಳಿಸಿ ಸುತ್ತಲೂ ಉದ್ಯಾನವನ ನಿರ್ಮಾಣಕ್ಕೆ ಹಾಗೂ ಅಕ್ಕ ತಂಗಿ ಕೊಳ ಸೇರಿ 5 ಕೊಳಗಳ ಅಭಿವೃದ್ಧಿಗೆ 2,60,00,000 ಅನುದಾನ ಬಿಡುಗಡೆಗೊಳಿಸಲಾಗಿದೆ ಎಂದರು. ಜೊತೆಗೆ ಸಣ್ಣ ನೀರಾವರಿ ಇಲಾಖೆಯಿಂದ 32 ಕೋಟಿ ವೆಚ್ಚದಲ್ಲಿ ಮೇಲುಕೋಟೆ ಎಲ್ಲ ಕಲ್ಯಾಣಿಗಳ ಅಭಿವೃದ್ಧಿ ಮಾಡಲಾಗುವುದು ಎಂದರು. ಈ ವೇಳೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ವರದಿ ಶ್ರೀನಿವಾಸ್ ಮಂಡ್ಯ. ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ವತಿಯಿಂದ 2,60,00,000 ರೂಪಾಯಿನಲ್ಲಿ ಇವತ್ತೇನು ಬಹಳ ಭವ್ಯವಾದಂಥ ಉದ್ಯಾನವನ ಮಂಟಪವನ್ನು ರಿನೋವೇಷನ್ ಏನು ಅದರ ಹಳೆಯ ಪದ್ಧತಿನೇ ಅಳವಡಿಸ್ಕೊಂಡು ಅದನ್ನು ರಿನೋವೇಟ್ ಮಾಡ್ತಕ್ಕಂಥದ್ದು, ಮುಂದ್ಗಡೆ ಇರ್ತಕ್ಕಂಥ ಸ್ಟೆಪ್ಪು ಕಾಂಪೌಂಡು ಒಂದು ಹೊಸ ರೂಪವನ್ನು ಕೊಡುವಂಥ ನಿಟ್ಟಿನಲ್ಲಿ ಇನ್ನೂ ಹಲವಾರು 6 ಕೊಳಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು ರಿನೋವೇಟ್ ಮಾಡುವಂಥ ಪೂರ್ತಿ ಎಲ್ಲ ಡೀಟೇಲ್ಸ್ ನಿಮ್ಗೆ ಕೊಡ್ತೀವಿ. ಇಷ್ಟು ಕಾಮಗಾರಿನ ಇವತ್ತು ಕೈಗೆತ್ಕೊಂಡು ಇವತ್ತು ಬುದ್ಧಿ ಪೂಜೆ ಮಾಡಿದ್ದೀವಿ. ಅಕ್ಕ ತಂಗಿ ಕೊಳನು ಇನ್ಕ್ಲೂಡಿಂಗ್ ಸೇರಿ ಸರ್, ಅದು ಸೇರಿದಾಗೆ ಜೊತೆಗೆ ನಮ್ಮ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ 32 ಕೋಟಿ ರೂಪಾಯಿನಲ್ಲೂ ಉಳಿದಂಥ ಎಲ್ಲ ಕೊಳಗಳನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸಕ್ಕೂ ನಾವೀಗಾಗಲೇ ಟೆಂಡರ್ ತರಿಸಿದ್ದೀವಿ, ಪ್ರಗತಿಯಲ್ಲಿದೆ. ಮೊದಲು ನಮ್ಮ ಈ ಇಲಾಖೆಯಿಂದ ಈ ಕಾರ್ಯಕ್ರಮ ಅನುಷ್ಠಾನ ಆಗುತ್ತೆ.